ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಬರೆಯಲು ಹಿಜಾಬ್ ಧರಿಸಲು ಅವಕಾಶ ನೀಡದೇ ಇದ್ದಾಗ ಪರೀಕ್ಷಾ ಕೇಂದ್ರದಿಂದಲೇ ನಿರ್ಗಮಿಸಿದ ಉಡುಪಿ ಬಾಲಕಿಯರ ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರ ವಿರುದ್ಧ ಉಡುಪಿ ಶಾಸಕ ರಘುಪತಿ ಭಟ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಅವರು ಇವರು ಪರೀಕ್ಷೆ ಬರೆಯದೆ ವಾಪಸ್ ತೆರಳಿರುವುದು ನ್ಯಾಯಾಂಗಕ್ಕೆ ನಿಂದನೆಯನ್ನ ಮಾಡಿದಂತಾಗಿದೆ. ಈ ವಿದ್ಯಾರ್ಥಿಗಳು ಸಮಾಜದಲ್ಲಿನ ಅಶಾಂತಿಯನ್ನು ಸೃಷ್ಟಿಸುವಂತಹ ಷಡ್ಯಂತ್ರದ ಒಂದು ಭಾಗವಾಗಿದ್ದಾರೆ. ನಿನ್ನೆ ಸಂಜೆ 5 ಗಂಟೆಯವರೆಗೆ ಕಾಲೇಜಿನಿಂದ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅದಲ್ಲದೆ ವಿದ್ಯಾರ್ಥಿನಿಯರ ಮನೆಯ ಪೋಷಕರನ್ನ ಕರೆಸಿ ಹಾಲ್ ಟಿಕೆಟ್ ಪಡೆದುಕೊಳ್ಳುವಂತೆ ಮನವಿಯನ್ನ ಮಾಡಲಾಗಿತ್ತು. ಜೊತೆಗೆ ಹಿಜಾಬ್ ತೆಗೆದು ಇಟ್ಟು ಪರೀಕ್ಷೆಗೆ ಕುಳಿತುಕೊಳ್ಳಬೇಕು ಎನ್ನುವಂತಹ ವಿಚಾರವನ್ನು ತಿಳಿಸಲಾಗಿತ್ತು. ಆದರೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಬಂದ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಅನ್ನ ತೆಗೆದುಕೊಳ್ಳುವಾಗ ಹಿಜಾಬ್ ತೆಗೆದಿಟ್ಟು ಪರೀಕ್ಷೆಯನ್ನ ಬರೀತೇವೆ ಅಂತ ಹೇಳಿದ್ದಾರೆ. ಹಿಜಾಬ್ ತೆಗೆದೇ ಕಾಲೇಜು ಪ್ರವೇಶಿಸಿ ಹಾಲ್ ಟಿಕೆಟ್ ಅನ್ನು ಪಡೆದುಕೊಂಡಿದ್ರು. ಆ ಬಳಿಕವೇ ಆ ಇಬ್ಬರು ವಿದ್ಯಾರ್ಥಿನಿಯರಿಗೆ ಕಾಲೇಜಿನಿಂದ ಹಾಲ್ ಟಿಕೆಟ್ ಅನ್ನು ನೀಡಲಾಗಿತ್ತು. ಅದಾದ ನಂತರ ವಿದ್ಯಾರ್ಥಿಗಳು ತಮ್ಮ ವರಸೆಯನ್ನ ಬದಲಿಸಿದ್ರು. ಪರೀಕ್ಷಾ ಕೇಂದ್ರಗಳಿಗೆ ಹೋದಂತಹ ವಿದ್ಯಾರ್ಥಿಗಳು ಅಲ್ಲಿ ತಮ್ಮ ವರಸೆಯನ್ನ ಪರೀಕ್ಷಾ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳ ಹಾಗೂ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. ನಾಳೆ ಏನಾದರೂ ಮತ್ತೆ ಆ ಘಟನೆ ಪುನರಾವರ್ತನೆಯಾದ್ರೆ ವಿದ್ಯಾರ್ಥಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಯ ಕೇಸನ್ನ ದಾಖಲು ಮಾಡಿ ಕಾನೂನು ಪ್ರಕಾರ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದೇನೆ ಎಂದರು. ನೋಡಿ, ಇದು ಒಂದು ಷಡ್ಯಂತ್ರ ಅಂತ ಹೇಳೋದಕ್ಕೆ ಇನ್ನೊಂದು ಉದಾಹರಣೆ. ಇವತ್ತು ಬೆಳಿಗ್ಗೆ ನಿನ್ನೆ ಸಂಜೆ 5 ಗಂಟೆವರೆಗೆ ಅವರಿಗೆ ಟೈಮನ್ನು ಕೊಟ್ಟಿದೆ. ಕಾಲೇಜಿಂದ ರಿಪೀಟೆಡ್ ಅವರಿಗೆ ಫೋನ್ ಮಾಡಿದೆ ಅವ್ರ ಮನೆಗೆ, ಪೇರೆಂಟ್ಸಿಗೆ ಬಂದು ಸಂಜೆ ಒಳಗೆ ಹಾಲ್ ಟಿಕೆಟನ್ನು ತಗೊಂಡೋಗಿ ಅಂತ. ನಿನ್ನೆ ಸಂಜೆ ಬರಲಿಲ್ಲ. ಇವತ್ತು 9:30ಗೆ ಬಂದು ನಮ್ಮ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಅಲ್ಲಿ ಹೇಳಿದ್ದಾರೆ. ಏನು ಅಂದರೆ, ನೀವು ಹಿಜಾಬ್ ತೆಗೆದುಕೊಂಡು ಹೋಗೋದಾದರೆ ಮಾತ್ರ ಹಾಲ್ ಟಿಕೆಟ್ ಕೊಡ್ತೇವೆ, ಇಲ್ಲ ಹಿಜಾಬ್ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿದ್ದು ಮಾತ್ರ ಅಲ್ಲ, ಹಾಲ್ ಟಿಕೆಟ್ ತೆಗೆಯುವಾಗ ಹಿಜಾಬ್ ತೆಗೆದಿಟ್ಟು ತಗೊಂಡಿದ್ದಾರೆ. ಕಾಲೇಜಲ್ಲಿ ಹಾಲ್ ಟಿಕೆಟ್ ತಗೊಳ್ಳುವಾಗ ಹಿಜಾಬ್ ತೆಗೆದಿಟ್ಟು ಹಾಲ್ ಟಿಕೆಟನ್ನು ತಗೊಂಡು ಮತ್ತೆ ಹೋಗಿ ಅಲ್ಲಿ ಡ್ರಾಮಾ ಮಾಡಿದ್ದಾರೆ. ನಾನು ಇವತ್ತು ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಇನ್ನು ನಾಳೆಯಿಂದ ಇಂಥ ನಾಟಕವನ್ನು ಮಾಡಿದರೆ ಖಂಡಿತವಾಗಿ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟು ಮತ್ತು ಅವ್ರ ಮೇಲೆ ಯಾವ ರೀತಿಯ ಕಾನೂನನ್ನು ಕ್ರಮವನ್ನು ಮಾಡಬೇಕು ಖಂಡಿತವಾಗಿ ಮಾಡಿಯೇ ಮಾಡ್ತದೆ. ಇದು ಅವರು ಹುಡುಗಾಟಿಕೆ ಅಲ್ಲ. ಯಾರೋ ಬೇರೆ ಮುಸ್ಲಿಂ ಮಕ್ಕಳು ಹೋಗಿದ್ದರೆ ಅವರು ಒಪ್ಪುವ, ಮುಗ್ಧರು, ಅವ್ರಿಗೆ ಗೊತ್ತಿಲ್ಲ ಅಂತ. ಈ ಮಕ್ಕಳು ಹೈಕೋರ್ಟಿನ ಅಪ್ಲಿಕೆಂಟ್ಸ್, ಅವರ ಮೇಲೆ ಕೋರ್ಟ್ನ ಆರ್ಡರ್ ಆದದ್ದು ಹಿಜಾಬ್ ಹಾಕಿ ಹೋಗ್ಲಿಕ್ಕಿಲ್ಲ ಅಂತ. ಸುಪ್ರೀಂ ಕೋರ್ಟಲ್ಲಿಯೂ ಜಡ್ಜ್ ಸ್ಪಷ್ಟ ಹೇಳಿದ್ದಾರೆ, ಹಿಜಾಬ್ ಮತ್ತು ಪರೀಕ್ಷೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೂ ಇವತ್ತು ಬಂದು ಅಲ್ಲಿ ಬಂದು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಆ ರೀತಿಯ ಡ್ರಾಮಾವನ್ನು ಮಾಡ್ತಾರೆ ಅಂತ ಹೇಳಿದರೆ ಈ ಮಕ್ಕಳನ್ನು ನಾವು ಇನ್ನು ಲಘುವಾಗಿ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಇವ್ರ ಮೇಲೆ ಕಠಿಣ ಶಿಸ್ತು ಕ್ರಮವನ್ನು ನಾವು ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ಕೊಳ್ಬೇಕು ಅಂತ ನಾನು ಇವತ್ತು ಈಗಾಗಲೇ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾಯಿದ್ದೇನೆ. ಏನು ಹುಡುಗಾಟಿಗೆ ನಾನು ಹೇಳುವಂಥದ್ದು, ಈ ಮಕ್ಕಳೇ ಕೋರ್ಟಿಗೆ ಹೋದವರು, ಯಾರು ಹೋದವರಲ್ಲ. ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ಇವರದ್ದು ನಡವಳಿಕೆ ನೋಡುವಾಗ ಸ್ಪಷ್ಟ ಗೊತ್ತಾಗ್ತದೆ. ಇವ್ರು ಏನು ಪರೀಕ್ಷೆ ಬರೆಯೋರು, ಇವ್ರದ್ದು ಅಟೆಂಡೆನ್ಸ್ ಇಲ್ಲ, ಇವರಿಗೆ ಕ್ಲಾಸ್ ಆಗಲಿಲ್ಲ, ಎಕ್ಸಾಮ್ ಆಗಲಿ, ಇವರು ಪರೀಕ್ಷೆ ಬರೀಲಿ, ಇವ್ರಿಗೆ ಹಿಜಾಬ್ ಹಾಕಿ ಇವರಿಗೆ ಬೇರೆ ಕೂತ್ಕೊಂಡು ಇವ್ರು ಬರೆದ್ರೆ ಆನ್ಸರ್ ಮಾಡಲಿಕ್ಕೆ ಇವ್ರಿಗೆ ಬರ್ತಾರೆ. ಇದು ಸುಮ್ಮನೆ. ಅಂದರೆ ಈ ಹೆಣ್ಣು ಮಕ್ಕಳು ಯಾರು ಈಗ ಅಶಿಸ್ತಿನ ಹೆಣ್ಣು ಮಕ್ಕಳು, ನಾನು ಹಿಂದಿನಿಂದಲೂ ಹೇಳಿದೆ, ಈ ಅಶಿಸ್ತಿನ ಕುರಿದಂಥ ಹೆಣ್ಣು ಮಕ್ಕಳು ಅಂತ, ಇವರು ನಮ್ಮ ಕಾಲೇಜಿನ ವಾತಾವರಣವನ್ನು ಹಾಳು ಮಾಡಲಿಕ್ಕೆ ಬರ್ತಾ ಇರುವಂಥವ್ರು. ಅವರಿಗೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡೋದು ಅವ್ರ ಉದ್ದೇಶ, ಹಿಜಾಬ್ ಹಾಕೋದು ಉದ್ದೇಶ ಅಲ್ಲ. ಹಿಜಾಬ್ ತೆಗೆದಿಟ್ಟು ಇವತ್ತು ನಮ್ಮ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಹಾಲ್ ಟಿಕೆಟ್ ತಗೊಂಡಿದ್ದಾರೆ. ಹಾಲ್ ಟಿಕೆಟ್ ತಗೊಳ್ಳುವಾಗ ಹಿಜಾಬ್ ತೆಗಿಲಿಲ್ವಾ? ಕ್ಲಾಸ್ ರೂಮ್ ಇವತ್ತು ಎಕ್ಸಾಮ್ನಲ್ಲಿ ಯಾಕೆ ಕೋರ್ಟ್ ಆದೇಶ ಪ್ರಕಾರ ಹೋಗಬಾರ್ದು? ಹಾಗಿದ್ರೆ ಕೋರ್ಟಿಗಿಂತ ಮೇಲೆ ಇವರು, ಹೈಕೋರ್ಟ್ಗಿಂತ ಮೇಲೆ ಈ ಆರು ಹೆಣ್ಣುಮಕ್ಕಳು. ಸೊ ಇದಕ್ಕೆ ಇನ್ನು ನಾನು ನಾಳೆ ಸೈನ್ಸಿನ ಎಕ್ಸಾಮ್ಸ್ ಇದೆ, ಮತ್ತು 4 ಮಕ್ಕಳು ಏನು ಮಾಡ್ತಾರೆ ಅಂತ ನೋಡಬೇಕು. ಇನ್ನು ಮೇಲೆ ನಾನು ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಆಗ್ರಹ ಮಾಡಲ್ಲ, ಯಾಕಂದರೆ ಅವ್ರು ಇರ್ಬೋದು, ಅವರಿಗೆ ಮತ್ತು ಅವ್ರಿಗೆ ಗೊತ್ತಿಲ್ಲ ಮುಗ್ದದ್ದು. ಈ 6 ಹೆಣ್ಣು ಮಕ್ಕಳು ನಾಳೆ ಯಾರಾದರೂ ಈ ಥರ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಈ ಹೆಣ್ಣು ಮಕ್ಕಳಲ್ಲಿ ಬಂದು ಈ ರೀತಿಯ ನಾಟಕವನ್ನು ಮಾಡಿದರೆ ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು. ಇಲ್ಲದಿದ್ದರೆ ನಾವೇ ಅವ್ರ ಮೇಲೆ ಕಂಟೆಂಪ್ಟ್ ಕೋರ್ಟ್ ಇಮಿಡಿಯೇಟ್ ಮೂವ್ ಮಾಡ್ತೇವೆ. ಇನ್ನು ತಡೀಲಿಕ್ಕಾಗಲ್ಲ. ಬೇರೆ ಮಕ್ಕಳ ಭವಿಷ್ಯ ಅವಶ್ಯಕತೆ ಇದೆ. ಇನ್ನು ಈ ಮಕ್ಕಳ ಬೇರೆ ಸಂಘಟನೆಯವರು ಅಂತ ಹೇಳಿ ಇವರೇನು ಅನ್ನ ತಿನ್ನೋದಿಲ್ವ ಈ ಹೆಣ್ಣು ಮಕ್ಕಳು? ಅಥವಾ ಈ ಹೆಣ್ಣು ಮಕ್ಕಳ ಮನೆಯವರು ಅನ್ನ ತಿನ್ನಲ್ವಾ? ಏನು ಸಂಘಟನೆಯವ್ರು ಇರ್ಬೋದು. ಇಷ್ಟರವರೆಗೆ ನನ್ನ ಸ್ಟೇಟ್ಮೆಂಟನ್ನು ನೋಡಿದ್ದೀರಿ. ಆ ಹೆಣ್ಣು ಮಕ್ಕಳು ಮುಗ್ಧರು ಯಾರೋ ಸಂಘಟನೆಯವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಇದೇನಿದು?
ಇನ್ನೂ ಬುದ್ಧಿ ಬರೋದಿಲ್ಲ ಸಂಘಟನೆಯವರು ಬೇಕಾದ ತುಂಬ ಹೇಳ್ತಾರೆ. ನಾಳೆ ಇವರನ್ನು ಭಯೋತ್ಪಾದಕರಾಗಿ ಅಂತ ಹೇಳ್ತಾರೆ, ಗುಂಡು ಹಿಡ್ಕೊಂಡು ಅಂತ ಹೇಳ್ತಾರೆ. ಇವ್ರು ಕೇಳ್ತಾರೆ, ಇವರು ಭಯೋತ್ಪಾದಕರಾಗಿ ಅಂತ ಕೇಳ್ತಾರೆ ಈ ಸಂಘಟನೆಯವರು. ನಾಳೆ ಯಾರನ್ನಾದರೂ ಮಾನವ ಬಾಂಬಾಗಿ ಅಂತ ಕರೀತಾರೆ, ಇವ್ರು ಆಗ್ತಾರಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವ ಈ ಮಕ್ಕಳಿಗೆ? ಏನು PUC ಒಳ್ಳೊಳ್ಳೆ ಇಂಗ್ಲೀಷಲ್ಲಿ ಭಾರಿ ದೊಡ್ಡ ಭಾಷಣ ಮಾಡ್ತಾರೆ. ಇನ್ನೂ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಕ್ಷೇತ್ರದ ಶಾಸಕನಾಗಿ ನಮ್ಮ ಕಾಲೇಜಿನ ಹುಡುಗಿಯರು, ಅದರಲ್ಲಿ ವಿಶೇಷವಾಗಿ ಕೋರ್ಟಿಗೆ ಹೋದವರು ಎಕ್ಸಾಮಿನೇಷನ್ ಹಾಲಿಗೆ ಬಂದು ಈ ಥರ ಡ್ರಾಮಾ ಮಾಡಿದರೆ, ನಾಟಕ ಮಾಡಿದರೆ, ನಾಳೆ ನಾವು ಸ್ಪಷ್ಟವಾಗಿ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಇಲ್ಲದಿದ್ದರೆ ನಾವೇ ಕಂಡಂಪ್ಟ್ ಆಫ್ ಕೋರ್ಟನ್ನು ಮೂವ್ ಮಾಡ್ತೇವೆ. ಇನ್ನು ನಾವು ಅವ್ರ ಮೇಲೆ ಮುಗ್ಧತೆ, ಅವ್ರ ಮೇಲೆ ಪಾಪ ಅಂತ ಎಣಿಸುವಂಥ ಪ್ರಶ್ನೆ ಇಲ್ಲ.